ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶುಭೋಧ ಅವರು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ. ಯಾವ ರೀತಿಯಾದಂಥ ಅಡುಗೆ ಅದು ಗೊತ್ತಿಲ್ಲ. ಈ ಮಳೆಗಾಲಕ್ಕೆ ಆಗುವಂಥ ಅಡುಗೆಗಳ ಅಥವಾ ಇನ್ನಿತರ ಯಾವುದೇ ಅವರ ವಿಭಿನ್ನ ಶೈಲಿಯಾದಂಥ ಅಡುಗೆಗಳ ನೋಡಬೇಕು. ಯಾವ್ದು ಹೇಳ್ಕೊಡ್ತಾರೆ ಮೊದಲು ಅವ್ರನ್ನ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನೀವು ನಮ್ಮ ಅಡುಗೆ ಮನೆಗೆ ಮೊದಲನೇ ಬಾರಿ ಬರ್ತಾ ಇದ್ದೀರಿ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ ತಾವು? ಕಾಟಿಪಳ್ಳ. ಇಲ್ಲೇ ಹತ್ತಿರದಲ್ಲಿದ್ದು ಇಷ್ಟು ದಿನ ಬೇಕಾಯ್ತಾ ನಿಮಗೆ ಬರಲಿಕ್ಕೆ? ಸರಿ. ಸೊ ಏನು ಮಾಡ್ಕೊಂಡಿದ್ದೀರಿ ತಾವು ಮನೆಯಲ್ಲಿ? ಸೊ ಗೃಹಿಣಿ ಅಲ್ಲ? ಸರಿ ಮೇಡಮ್, ನಮಗೆ ಏನು ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಚಿಕನ್ ಗ್ರೀನ್ ಮಸಾಲ ಒಂದು, ಇನ್ನೊಂದು ಗೀ ರೈಸ್ ಅಂತ. ಚಿಕನ್ ಗ್ರೀನ್ ಮಸಾಲ ಆ್ಯಂಡ್ ಗೀ ರೈಸ್. ಮಧ್ಯಾಹ್ನದ ಊಟ ಸೂಪರ್. ಇವತ್ತು ಭರ್ಪೂರಾಗಿರುತ್ತೆ ಹಾಗಾದ್ರಲ್ವಾ? ಸೊ ನನಗಂತೂ ಇವತ್ತು ಸಂಡೇ ಥರ ಅನಿಸ್ತಾ ಇದೆ. ಯೂಶ್ವಲಿ ಸಂಡೇ ಆಯಿತು ಅಂತ ಹೇಳಿದರೆ ಏನಾದರೂ ನಮಗೆ ಬಿರಿಯಾನಿ ಇದ್ದರೆ ಖುಷಿ ಅನಿಸುತ್ತೆ, ಇಲ್ದಿದ್ರೆ ಗೀ ರೈಸ್, ಹಾಗೆ ಚಿಕನ್ ಚಾಪ್ಸ್ ಅಥವಾ ಚಿಕನ್ ಗ್ರೇವಿ, ಇದನ್ನೇ ನಾವು ಹೇಳ್ತೀವಿ, ಚೆನ್ನಾಗಿರುತ್ತೆ. ಸೊ ಇವತ್ತು ಗ್ರೀನ್ ಮಸಾಲ ಆ್ಯಂಡ್ ಗೀ ರೈಸ್. ಸೊ ತಡ ಮಾಡೋದೇ ಬೇಡ, ಮಳೆಗಾಲ ಬಂತು ಅಂತ ಹೇಳಿದ್ರೆ ಹಸಿವು ಕೂಡ ಜಾಸ್ತಿ ಅಲ್ವಾ? ಸೊ ಹೊಟ್ಟೆ ಈಗಲೇ ಚುರುಚುರು ಅನ್ನೋದಕ್ಕೆ ಶುರು ಆಯಿತು. ಬನ್ನಿ ಕಿಚನ್ಗೆ ಹೋಗೋಣ. ಸರಿ ಮೇಡಮ್, ಹಾಗಾದರೆ ಈಗ ಫಸ್ಟ್ ನನಗೆ ಇಲ್ಲಿ ನೋಡ್ತಾ ಇರುವಾಗ ಚಿಕನ್ ಕಾಣ್ತಾ ಇದೆ, ಹಾಗಾಗಿ ಗ್ರೀನ್ ಮಸಾಲಾನೇ. ಹೇಗೆ ಸ್ಟಾರ್ಟ್ ಮಾಡೋಣ? ಮತ್ತು ಬಾಣಲೆ ಸ್ವಲ್ಪ ಎಣ್ಣೆ ಬೇಕು. ನಿಮ್ಮ ಹೆಸರು ತುಂಬ ಯೂನಿಕ್ ಆಗಿದೆ, ಶುಭೋಧ. ಎಸ್, ಶುಭೋಧ ಅವರೇ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವು ಕೇಳಿದರೆ, ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಗೊತ್ತಾಯ್ತಾ? ಎಸ್. ಸೊ ನಿಮ್ಮ ಹೆಸರು ಯಾರು ಇಟ್ಟಿದ್ದು? ಅಮ್ಮ. ಅಮ್ಮ ಇಟ್ಟಿದ್ದ? ಅಜ್ಜಿ ಇಟ್ಟಿದ್ದ? ಓ, ನೀರುಳ್ಳಿ ಸ್ವಲ್ಪ ಒಂದು. ಓಕೆ. ಸೊ ತುಂಬ ಒಳ್ಳೆ ಹೆಸರಿಟ್ಟಿದ್ದಾರೆ, ಶುಭೋಧ. ಅರ್ಥ ಗೊತ್ತಿಲ್ಲ. ಸೊ ಅಜ್ಜಿ ಫಸ್ಟ್ ಹೆಸರು ಇಡುವಾಗ ಅರ್ಥ ಕೇಳಬೇಕಿತ್ತು ಅಲ್ವಾ? ಎಲ್ಲರೂ ಶುಭದ ಅಂತ ಹೇಳ್ಬೋದು ನಿಮ್ದು ಫಸ್ಟ್ ಕೇಳುವಾಗ ಅಲ್ವಾ? ಶುಭೋಧ ಬೇರೆ ಹೆಸರಲ್ಲಿ ಕರೀತಾರೆ. ಏನು? ತುಮ್ಮಿ ಅಂತ. ಚಮ್ಮಿ. ಸೊ ಇದು ಎಷ್ಟು ಇದು ಫ್ರೈ ಆಗಬೇಕು? ಸ್ವಲ್ಪ ಬ್ರೌನ್ ಆಗಬೇಕಿನ್ನು. ಹಸಿಮೆಣಸು ಹಾಕೋದು. ಸೊ ನಿಮಗೆ ನಾನ್ ವೆಜ್ ಇಷ್ಟನಾ? ಹಾಂ, ನಮ್ಮ ಮನೆಯಲ್ಲಿ ಜಾಸ್ತಿ ನಾನ್ ವೆಜ್. ನಾನ್ ವೆಜ್ ಯಾವುದು ಜಾಸ್ತಿ? ಚಿಕನ್, ಫಿಶ್? ಹಸ್ಬೆಂಡ್ಗೆ ಫಿಶ್ ತುಂಬ ಇಷ್ಟ. ಫಿಶಲ್ಲಿ ಏನು ಇಷ್ಟ ಅವರಿಗೆ? ಬಂಗುಡೆ ಮತ್ತು ಪ್ರಾನ್ಸ್, ಊಟಾಯಿ ಅದೆಲ್ಲ ಮಾಡುವಾಗ ಖುಷಿ ಆಗುತ್ತೆ.
ಕೊತ್ತಂಬರಿ ಸೊಪ್ಪು ಹಾಕು. ಮತ್ತು ಪುದೀನ. ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋದಾ? ಎಲ್ಲವನ್ನು ಫ್ರೈ. ನಾನು ಹೆಲ್ಪ್ ಮಾಡ್ತೀನಿ. ಸ್ವಲ್ಪ ಸೋಂಪು, ಸ್ವಲ್ಪ ಕರಿಬೇವು. ಇದು ಸ್ವಲ್ಪ ಗ್ರೇವಿಗೆ ದಪ್ಪ ಬರಲಿಕ್ಕೆ ಅಂತ ಹಾಕೋದು. ಕೊಕೊನಟ್ ಬೊಬ್ಬೆ ಹಾಕ್ಬೋದು. ನೆನೆಸಿದ್ದೀರಾ? ಹಾಂ, ಸ್ವಲ್ಪ ನೆನೆಸಿ ಇಟ್ಟಿದ್ದೀನಿ. ಸೊ ಇದು ಯಾರ ಫೇವ್ರೆಟ್ ಡಿಶ್ ಇದೆ ಮನೆಯಲ್ಲಿ? ಇದು ಮನೆಯಲ್ಲಿ ನನ್ನ ಮಗನಿಗೆ, ನನಗೆ ನಿಮಗೂ ಇಷ್ಟ. ಹಸ್ಬೆಂಡ್ ತಿನ್ನೋದಿಲ್ಲ ಚಿಕನ್ ಎಲ್ಲ. ಸೊ ಮಗ ಏನು ಓದ್ತಾ ಇದ್ದಾರಾ? ಕಾಲೇಜ್ ಕಲಿತಾ ಇದ್ದಾರೆ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹುಳಿ, ಹುಣಸೆ ಹುಳಿ. ಹಾಂ. ಸೊ ಇಷ್ಟು ಬೇಕಾಗತ್ತಾ ಚಿಕನ್ಗೆ? ಹಾಂ, ಅದು ಸ್ವಲ್ಪ ಇದು ಇರಬೇಕು, ಸ್ಪೈಸಿ ಆಗಿ. ಓಕೆ, ಸ್ಪೈಸಿ ಆ್ಯಂಡ್ ಟ್ಯಾಂಗಿ. ಸೊ ಹುಳಿ ಹುಳಿಯಾಗೂ ಇರಬೇಕು. ಹೌದು. ಬೇಕಿದ್ರೆ ಜಾಸ್ತಿ ಟೊಮೆಟೊ ಹಾಕ್ಕೊಳ್ಬೋದು, ಬಟ್ ಈಗ ಟೊಮೆಟೊ ತಂದಿದ್ದೇನೆ. ಟೊಮೆಟೊ ಇಲ್ಲದಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಎಷ್ಟಿದ್ರು. ಅದು ವೆಜ್ ಮಾಡಿ ನಾನ್ ವೆಜ್ ಮಾಡಿ ಅದಕ್ಕೆ ಸ್ವಲ್ಪ ಟೊಮೆಟೊ ಬೇಕೇ ಬೇಕು. ಸಾಕು. ಆಯ್ತು. ಇದು ಇನ್ನು ಬೇಯಲಿಕ್ಕೆ ಇಡು. ಅದನ್ನು ಬೇರೆ ಬೌಲಿಗೆ ಹಾಕು. ಇದನ್ನು ತಣ್ಣಗಾಗಬೇಕಾ? ಸೊ ಇದಾಯ್ತು. ನೆಕ್ಸ್ಟ್ ಇನ್ನು ಇದು ಬೇಯಲಿಕ್ಕೆ ಇಡುವ ಚಿಕನ್ ಬೇಯಲಿಕ್ಕೆ ಇಡಬೇಕು. ಓಕೆ. ಸೊ ಇದಕ್ಕೆ ಆಯಿಲ್ ಹಾಕ್ಕೊಳ್ಬೇಕಾ? ಹೌದು, ಸ್ವಲ್ಪ ತುಪ್ಪ, ಸ್ವಲ್ಪ ಆಯಿಲ್. ಓಕೆ. ಸ್ವಲ್ಪ ಆಯಿಲ್ ನೋಡ್ಕೊಳ್ಳಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸೊ ಇದು ತಣ್ಣಗಾಗೋದಕ್ಕೆ ಬೇರೆದಕ್ಕೆ ತೆಗೆದಿಟ್ಕೊಳ್ಳೋಣ. ಓಕೆ. ಸೊ ಇಲ್ದಿದ್ರೆ ಅದರದೇ ಬಿಸಿಯಿಂದಾಗಿ ಅದು ತಣ್ಣಗಾಗೋದಿಲ್ಲ. ನೀರುಳ್ಳಿ ಹಾಕುವ. ಟೊಮೆಟೊ ಹಾಕು. ಒಂದು ಟೊಮೆಟೊ. ಸೊ ಒಂದ್ಸರಿ ಇದಕ್ಕೂ ಕೂಡ ಈರುಳ್ಳಿ ಹಾಕೊಳ್ಬೇಕು, ಅದಕ್ಕೂ ಬೇಕಾಗುತ್ತೆ. ಸ್ವಲ್ಪ ಟೊಮೆಟೊ ನೀರು ಬೇಕು, ಉಪ್ಪು. ನೀವು ದಿನಕ್ಕೆ ಎಷ್ಟು ಅಡುಗೆ ಮಾಡ್ತೀರಾ? ನಾನು ಮಾಡೋದಿಲ್ಲ, ಅಮ್ಮ ಮಾಡೋದು ಜಾಸ್ತಿ. ಅಮ್ಮ ಮಾಡೋದು ಯಾವಾಗಲೂ? ಅರೆ ವಾ. ಸೊ ನಿಮಗೆ ಹಾಗಾದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅಜ್ಜಿ ಮಾಡಿದ ಅಡುಗೆ ಇಷ್ಟ? ಹಾಂ. ಇದ್ಯಾರು ಮಾಡೋದು ಯಾವಾಗಲೂ? ಮಾಡ್ತೇನೆ ನಾನು ಕೂಡ, ಹೀಗೆಲ್ಲ ಬೇಯಿಸಬೇಕಾದ್ರೆ. ಸರಿ, ವೆರಿ ಲಕ್ಕಿ ಆಯಿತಾ? ಸೊ ಆರಾಮ್ಸೆ. ಸೊ ಅಮ್ಮ ಅಡುಗೆ ಮಾಡ್ತಾ ಇದ್ರೆ ನೀವೇನು ಮಾಡ್ತೀರಾ? ಏನಿಲ್ಲ, ಸುಮ್ಮನೆ ಕೂತ್ಕೊಳ್ತೇನೆ. ಓ ದೇವರೇ, ಗಮ್ಮತ್ತು ನಿಮಗೆ. ಸೊ ಹಾಗಾದ್ರೆ ಅಡುಗೆ ಮನೆಗೆ ಹೋಗೋದಿಲ್ವಾ? ಹೆಂಗೆ ಬಂತು? ನೀವು ಮಾಡ್ತಾ ಇರುವಾಗ ನಾನು ಅನ್ಕೊಂಡೆ ದಿನಕ್ಕೆ ಒಂದ್ಸಾರಿ ಊಟಕ್ಕೇನಾದ್ರೂ ಆದರೆ 3-4 ರೆಸಿಪಿ ರೆಡಿ ಆಗುತ್ತೆ ಅಂತ. ಹಾಗೇನಿಲ್ಲ, ಅಮ್ಮನೇ ಮಾಡೋದು ಜಾಸ್ತಿ, ನಾನು ತುಂಬ ಕಮ್ಮಿ. ಅಮ್ಮನಿಗೆ ಶಾಪಿಂಗ್ ಎಲ್ಲ ನೀವು ಮಾಡ್ಕೊಡ್ತೀರಾ? ಇವತ್ತು ಅಮ್ಮ ಕುತ್ಕೊಂಡು ನೋಡ್ತಾ ಇರ್ತಾರೆ, ಅಲ್ಲೋಗ್ಬಿಟ್ಟು ಅಡುಗೆ ಮಾಡೋಕ್ಕಾಗುತ್ತೆ, ಮನೇಲಿ ನನ್ನ ಹತ್ರನೇ ಮಾಡಿಸ್ತಾರಲ್ಲ ಅಂತ ಅಲ್ವಾ? ಕೋಪ ಬರ್ತದೆ ಅವರಿಗೆ ಒಂದೊಂದ್ಸಲ, ನೀನು ಅಡುಗೆ ಮಾಡೋದಿಲ್ಲ, ಕುತ್ಕೊಂಡು ತಿಂತೀಯ ಅಂತ. ಅದು ಮಾಡು ಇದು ಮಾಡು ಅಂತ ಹೇಳ್ತೀಯ, ಮಾಡೋದಿಲ್ಲ ಅಂತ. ಕೂತ್ಕೊಂಡು ಆರ್ಡರ್ ಕೊಡ್ದ ಅಮ್ಮನಿಗೆ? ಎಸ್. ಸೊ ಅದಾಗಾದ್ರೆ ಆ ಕಡೆ ಬೇಯ್ತಾ ಇರಲಿ. ಅರ್ಶಿನ ಹಾಕ್ಬೇಕು. ಸೊ ಆಯಿಲ್ ಹೇಳಿದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮಸಾಲೆಗಳ ರಾಜ ಅಂತ ಹೇಳಿದ್ರೆ ಅದುವೇ ನಮ್ಮ ಅರುಣಾ ಮಸಾಲ. ಸೊ ಎಲ್ಲ ಕುಟ್ಟಿ ಪುಡಿ ಮಾಡಿದ ಹಾಗೆ ಅದೇ ಫ್ಲೇವರ್, ಅದೇ ಅರೋಮಾ ಸಿಗುತ್ತೆ. ಸಾಕಾ? ಇದಕ್ಕೆ ಇದಕ್ಕೂ ಹಾಕ್ಬೇಕಾ? ಸ್ವಲ್ಪ. ಓಕೆ, ಸಾಕಾ? ಸೊ ಅಮ್ಮ ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರಿ, ಬೆಸ್ಟ್ ಏನು ಗೊತ್ತಾ? ಅಮ್ಮನ ಕೈ ರುಚಿ ಯಾವಾಗಲೂ ಸಿಗ್ತಾ ಇರುತ್ತೆ ಅಂತ ಹೇಳಿದ್ರೆ ತುಂಬ ಖುಷಿ. ಸೊ ಅವರಿಗೆ ಸಿಟ್ಟು ಬರ್ಬೋದು, ಆದರೆ ಒಂದು ತಿನ್ನುವಾಗ ಅದು ಖುಷಿಯೇ ಬೇರೆ ಅಲ್ವಾ? ಆದರೆ ಇದು ಚೀಟಿಂಗ್ ಆಯ್ತಾ? ಅಮ್ಮನಿಗೆ ಪಾಪ ನೀವು ಒಂದು ಸಾರಿ ಆದರೂ ಮಾಡಿಕೊಡ್ತಾ ಇರಬೇಕು. ಸೊ ಮತ್ತೆ ಪುನಃ ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ.
ಸೊ ಅಲ್ಲಿಯೇ ಅಮ್ಮ ಕುತ್ಕೊಂಡು ಕ್ಲಾಪ್ ಹೊಡಿತಾ ಇರ್ತಾರೆ. ವೆರಿ ಗುಡ್, ಕರೆಕ್ಟಾಗಿ ಹೇಳಿದ್ರಿ ಅಂತ. ಸೊ ಅದು ಬೇಯಬೇಕು. ಇನ್ನು ನೀರು ಹಾಕಬೇಕಾ? ಇಲ್ಲ, ನೀರು ಹಾಕ್ಬೇಕು ಬೇಡ, ಮತ್ತೆ ನೀರು ಬೇಕು ಅಂತಿಲ್ಲ, ಅದರದೇ ಜ್ಯೂಸಸ್ ಬಿಟ್ಕೊಳ್ಳುತ್ತೆ. ಸರಿ, ಅದು ಬೇಯ್ತಾ ಇರಲಿ. ಅದೊಂದು ಕಡೆ ಬೇಯ್ತಾ ಇರುವಾಗ ನಾನು ನಿಮಗೆ ಗ್ರೈಂಡ್ ಮಾಡಿ ಕೊಡ್ತೀನಿ. ಸೊ ಇದಕ್ಕೆ ನೀರು ಹಾಕ್ಕೊಳ್ಬೇಕಾ? ಬೇಡ ಬೇಡ, ಬೇಕಾದರೆ ಹಾಕ್ಬೋದು, ಬೇಕಿದ್ರೆ ಬೇಕಿದ್ದಲ್ಲಿ ಹಾಕೊಂಡ್ರಾಯ್ತು. ಇದು ಕೊತ್ತಂಬರಿ ಹುಡಿ ಕೊಡಿ ಸ್ವಲ್ಪ. ಸೊ ಇದಕ್ಕಿನ್ನೂ ಧನಿಯಾ ಪೌಡರ್. ಧನಿಯಾ ಪೌಡರ್. ಸೊ ಅರುಣಾ ಧನಿಯಾ ಪೌಡರ್ ನೋಡಿ, ಸಾಕ ಸಾಕ. ಜೀರೆ ಹುಡಿ ಕೊಡಿ ಸ್ವಲ್ಪ. ಸೊ ಅರುಣಾ ಜೀರಿಗೆ ಪುಡಿ ಸಾಕ. ಸ್ವಲ್ಪ ಕರಿಮೆಣಸು ಪೆಪ್ಪರ್ ಪುಡಿ. ಸೊ ಅರುಣಾ ಪೆಪ್ಪರ್ ಪೌಡರ್ ಸಾಕ. ಸ್ವಲ್ಪ ಸಾಕು. ಈಗ ಮಸಾಲ ಹಾಕುವ. ರುಬ್ಬಿದಂಥ ಮಸಾಲ. ಸೊ ನೀರು ಹಾಕ್ಕೊಳ್ಬೇಕಾ? ಹೌದು, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ತೊಳೆದು ಹಾಕುವ. ಓಕೆ. ಸೊ ಇನ್ನು ನೀರು ಬೇಕಾಗತ್ತಾ? ಬೇಡ, ಸ್ವಲ್ಪ ಬೇಕಾಗ್ಬೋದಲ್ಲ. ಅಂದರೆ ನಾವು ಯೂಶಲಿ ಆನಿಯನ್ ಹಾಕಿದಾಗ ಅದು ಥಿಕ್ನೆಸ್ ಕೊಡ್ತಾ ಹೋಗುತ್ತೆ. ಇಲ್ಲ, ಕ್ಯಾಪ್ಸ್ ಇದಾಗ್ತಿಲ್ಲ, ಗೋಡಂಬಿ ಕೂಡ ಇರೋದ್ರಿಂದ ಇನ್ನೂ ಜಾಸ್ತಿ ಆಗ್ತದೆ. ಸ್ವಲ್ಪ ಕುದಿ ಬರಲಿ. ಸೊ ಜಟ್ಪಟ್ ಮಾಡಿ ಕಿಚನಿಂದ ಹೊರಗಡೆ ಓಡ್ ಬರಬೇಕು. ಆ ಸ್ಪೀಡಲ್ಲಿ ದಡ್ 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 ಅಂತ ಮಾಡ್ತಾ ಇದ್ದೀರಿ. ಸೊ ಬಟ್ ತುಂಬ ಇದು ಏನಾದರೂ ತುಂಬ ಐಟಮ್ಸ್ ಮಾಡಬೇಕು ಅಂದರೆ ಈ ಒಂದು ಸ್ಪೀಡ್ ಇದ್ದರೆ ಬೇಗ ಆಗುತ್ತೆ ಅಲ್ವಾ? ಸೊ ಹಸ್ಬೆಂಡ್ಗೆ ನೀವೇ ಮೀನು ಸಾರು ಮಾಡಿಕೊಡೋದಾ ನಿಮ್ಮ ಅಮ್ಮನೇ ಮಾಡೋದ? ಅಮ್ಮನೇ ಮಾಡ್ತಾರೆ. ಈಗ ಮೊದಲು ಮಾಡ್ತಿದ್ದೆ, ಈಗ ಅಮ್ಮನೇ ಮಾಡಿಕೊಡ್ತಾರೆ. ಲೇಸಿಗಲ್. ಸೊ ಒಳ್ಳೆ ಕುದಿ ಬರ್ತಾ ಇದೆ. ಹೌದು, ಆಯ್ತು ಅನ್ಸುತ್ತಲ್ಲ, ನೋಡೋಣ. ಸಾಕು. ಒಳ್ಳೆ ಅರೋಮ ಬರ್ತಾ ಇದೆ. ಸ್ವಲ್ಪ ಗರಂ ಮಸಾಲ ಕೊಡಿ ಸ್ವಲ್ಪ ಮೇಲಿಂದ. ಸೊ ಅರುಣಾ ಗರಂ ಮಸಾಲ. ಅದೊಂದು ಗರಂ ಮಸಾಲ ಇಲ್ಲದಿದ್ರೆ ಅದು ಒಂಥರ ಟೇಸ್ಟೇ ಕರೆಕ್ಟ್ ಬರಲ್ಲ ಅಲ್ವಾ? ಅಲ್ಲ, ಸಾಕಾ? ಸಾಕು. ಒಂದು ಕುದಿ ಬಂದರೆ ಸಾಕು. ರೆಡಿ ಆಯ್ತಾ? ರೆಡಿ. ಓಕೆ. ಸೊ ಗರಂ ಮಸಾಲ ಪೌಡರ್ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು. ಸೊ ನೀವೀಗ ಮೇಲೆಯಿಂದ ಗರಂ ಮಸಾಲ ಪೌಡರ್ ಹಾಕಿದ್ರಿ. ಈಗ ನೀವು ಹುರಿಯುವಾಗಲೇ ಚಕ್ಕೆ ಲವಂಗನೂ ಹಾಕೊಂಡ್ರೆ ಆಗುತ್ತೆ. ಅದು ಕೂಡ ಅದು ಹಾಕಿದ್ರೂ ಆಗುತ್ತೆ. ಗ್ಯಾಸ್ ಆಫ್ ಮಾಡ್ತೀನಿ. ಡನ್. ಸರ್ವ್ ಮಾಡ್ತೀನಿ. ಓಕೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಟೇಸ್ಟ್ ಮಾಡಿ ಹೇಳಿ ಹೇಗಿಂತ. ಸೊ ಬಿಸಿ ಬಿಸಿಯಾದಂಥ ಗ್ರೀನ್ ಮಸಾಲ. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾದಂಥ ಚಿಕನ್ ಗ್ರೀನ್ ಮಸಾಲ ಅಂತೂ ರೆಡಿಯಾಗಿದೆ. ಇದ್ರ ಜೊತೆಗೆ ಚಪಾತಿ ಇದ್ರೂ ಸೈ ಅಥವಾ ಏನಾದರೂ ಅವ್ರೀಗ ಗೀ ರೈಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಂತೂ ಒಳ್ಳೆ ಕಾಂಬಿನೇಷನ್. ಸೊ ಅದು ತಯಾರಿ ಕೂಡ ಮಾಡ್ಕೊಳ್ಬೇಕು. ಅದಕ್ಕೂ ಮುನ್ನ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಚಿಕನ್ ಗ್ರೀನ್ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರಿದು
ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಸೋಂಪು, ಕರಿಬೇವು, ನೆನೆಸಿದ ಗೋಡಂಬಿ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಸೊಪ್ಪು ಬಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ಹುಳಿ ಸೇರಿಸಿ 1-2 ನಿಮಿಷ ಬೇಯಿಸಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ಉಪ್ಪು, ಕೋಳಿ ಮಾಂಸ, ಅರುಣ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಅರುಣ ಧನಿಯಾ ಪುಡಿ, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಅರುಣ ಗರಂ ಮಸಾಲಾ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ತಯಾರ್ ಬಿಸಿ ಬಿಸಿಯಾದ ಚಿಕನ್ ಗ್ರೀನ್ ಮಸಾಲ. ಬಿಸಿ ಬಿಸಿ ಸ್ಮೋಕಿಂಗ್ ಹಾಟ್ ಈ ಮಳೆಗಾಲಕ್ಕೆ ಸೂಪರ್ಬ್ ಆಗಿ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಅದಕ್ಕೆ ಕಾಂಬಿನೇಷನ್ ಗೀ ರೈಸ್ ಮಾಡ್ತಾರಂತೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಗೀ ರೈಸ್ಗೆ ಬೇಕಾಗಿರುವಂಥ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಈಗ ಇನ್ನು ಗೀ ರೈಸ್ ತಯಾರಾಗಬೇಕು. ಸೊ ಹೇಗೆ ಮಾಡೋದು ಬನ್ನಿ ಕೇಳೋಣ. ಮೇಡಮ್, ಗೀ ರೈಸ್ ಸೊ ಫುಲ್ ಆಫ್ ಗೀ ಇರುತ್ತಾ ಅಂತ? ಸೊ ಹೆವಿ. ಹಾಂ, ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಮೊದಲು ಕಡಾಯಿ ಕೊಡಿ. ಕಡಾಯ? ಎಲ್ಲರೂ ಕುಕ್ಕರ್ ಅಂತ ಕೇಳ್ತಾರೆ, ನೀವು ಕಡಾಯಲ್ಲೇ ಮಾಡೋದು ಜಾಸ್ತಿ ಮನೆಯಲ್ಲಿ. ನೈಸ್. ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದುಕೊಳ್ಳಿ. ಅದು ಹುರಿದು ತೆಗ್ದಿಟ್ಕೊಳ್ತೀರಾ? ಹೌದು, ತೆಗ್ದಿಟ್ಕೊಳ್ತೇವೆ ಲಾಸ್ಟಿಗೆ. ಸಾಕಿಷ್ಟು ಗೀ ಹಾಕುವ. ಇಷ್ಟು ಗೀ ಅಕ್ಕಿ ಹಾಗಾದ್ರೆ 2 ಸ್ಪೂನ್ ತಿನ್ಬೇಕು, ನಾವು ತಪ್ಪಾಗಿ ಹೋಗ್ತೀವಿ. ಚಕ್ಕೆ ಲವಂಗ ಇದೆಲ್ಲ ಹಾಕೋ ಸ್ವಲ್ಪ. ಇದು ಬಿರಿಯಾನಿ ಎಲೆ ಅಂತ ಇದಾಕಿದ್ದು ತುಂಬ ಸ್ಮೆಲ್. ಸೊ ನೀವು ಹೇಳಿದ್ರಿ ನಿಮಗೆ ಗೀ ರೈಸ್ ಮತ್ತೆ ಗ್ರೀನ್ ಮಸಾಲೆ ಇಷ್ಟ, ಮಗನಿಗೂ ಇಷ್ಟ, ಗಂಡನಿಗೆ ಗ್ರೀನ್ ಎಲ್ಲ ಅದೆಲ್ಲ ಇಷ್ಟ. ಅಮ್ಮನಿಗೆ ಏನು ಇಷ್ಟ? ಅಮ್ಮನಿಗೆ ವೆಜ್ ಇಷ್ಟ, ಚಟ್ನಿ ಈ ಥರ ಚಟ್ನಿ ಹುಡಿ. ಓಕೆ, ಅಮ್ಮನಿಗೆ ನೀವು ಚಟ್ನಿ ಎಲ್ಲ ಮಾಡ್ಕೊಡ್ತೀರಾ? ಅವರೇ ಮಾಡುತ್ತಾರೆ, ಅವರೇ ಬೇಕಾದದ್ದು ಮಾಡ್ತಾರೆ. ಸೊ ಒಂದ್ಸರಿ ನಿಮ್ಮ ಅಮ್ಮನ ಕರ್ಕೊಂಡು ಬನ್ನಿ. ಆಯ್ತು. ಓಕೆ, ಇಷ್ಟೆಲ್ಲ ಹೊಗಳ್ಬೇಕಾದ್ರೆ ಅವ್ರದ್ದು ಕೈ ರುಚಿ ಹೇಗಿರ್ಬೇಕು ಅಂತ. ತುಂಬ ರುಚಿ ಉಂಟು. ಹೇಳಿದೆ ನಾನು ಇವತ್ತು, ನೀವು ಹೋಗಿ ಅಂತ. ನಾನು ಬರುವುದಿಲ್ಲ, ನೀನು ಹೋಗ. ಇನ್ನೊಂದ್ಸರಿ ನೀವು ಕರ್ಕೊಂಡು ಬನ್ನಿ ಅಮ್ಮನ. ಆಯ್ತು. ಸೊ ನೀವು ಅಮ್ಮನೇ ಮಾಡ್ತಾರೆ ಅಂತ ಹೇಳಿದ್ರಿ, ನೀವು ಕೂತ್ಕೊಂಡು ನಾನು ಬರೀತೀನಿ ಅಂತ. ಬೇರೆ ಏನೆಲ್ಲ ಅಡಿಗೆ ಮಾಡ್ತಿದ್ದೆ, ಮತ್ತೆ ಹೆಲ್ತ್ ಸರಿ ಇರಲಿಲ್ಲ. ಅಡುಗೆದು ಬೇಡ, ಅಡುಗೆ ಅಮ್ಮ ಮಾಡ್ತಾರೆ, ತೊಂದರೆ ಇಲ್ಲ. ಬೇರೆ ನಿಮ್ಮ ಈ ಥರ ಫ್ರೀ ಟೈಮ್ ಇರುವಾಗ ಚಟುವಟಿಕೆಗಳು? ಚಟುವಟಿಕೆ ಅಂತ ಏನಿಲ್ಲ, ಮನೇಲಿ ಇರ್ತೇನೆ ಅಷ್ಟೇ. ಮನೇಲಿ ಹಸ್ಬೆಂಡ್ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಹೋಗ್ತೇನೆ. ಭಾರಿ ಮುಖ್ಯದ ಮಗ, ಒಬ್ಬಳೆ ಮಗಳು ಅಂತ. ಓಹೋ, ಹಾಗೆ ಹಾಗೆ ಅಮ್ಮಂದು ಪ್ರೀತಿ ಭರ್ಪೂರಾಗಿ ಅಲ್ವಾ? ಮತ್ತೆ ತಮ್ಮಂದಿರಿಲ್ಲ, ಯಾರು ಅಣ್ಣ ಇಲ್ಲ, ನಾನೊಬ್ಬಳೆ. ಸಾಕು, ಈಗ ಅಕ್ಕಿ ಹಾಕು ಅಂತ. ಸೊ ನೀವು ಬಾಸ್ಮತಿ ಅಕ್ಕಿ? ಬಾಸ್ಮತಿ ಅಕ್ಕಿ. ಸೊ ಇದೆಲ್ಲ ಮಸೂರಿ ಆಗ್ತದೆ, ಜೀರಾ ರೈಸ್ ಅಂತ ಬರ್ತದೆ, ಅದು ಅದರಲ್ಲಿ ಆಗ್ತದೆ. ಸ್ವಲ್ಪ ಹುರಿದ್ಕೊಳ್ಬೇಕು ಅದನ್ನು. ಕೆಲವರು ಎಣ್ಣೆ ಕೂಡ ಹಾಕ್ತಾರೆ, ಸ್ವಲ್ಪ ಸ್ವಲ್ಪ ಗೀ ಹಾಕಿ. ನಾನು ಹಾಕಲಿಲ್ಲ ಇಷ್ಟರವರೆಗೆ. ನೀವು ಯಾವಾಗಲೂ ಮಾಡುವಾಗ ಫುಲ್ ಗೀ
ಇದರಲ್ಲಿ 2 ಕಪ್ ನೀರು ಬೇಕು. ಅಂದರೆ ಅದರ ಡಬಲ್ ಅಲ್ಲ? ಹೌದು, 1 ಕಪ್ಪಿಗೆ 2 ಕಪ್ ನೀರು ಹಾಕ್ಲಾ? ಹಾಂ ಹಾಕಿ. ಸಾಕಲ್ಲ? ಸಾಕು. ಸ್ವಲ್ಪ ಉಪ್ಪು ಹಾಕುವ, ಅದು ಗ್ರೇವಿಗೆ ಹಾಕಿದ್ದೇನೆ, ಟೇಸ್ಟಿಗೆ ಸ್ವಲ್ಪ. ತುಪ್ಪ ತೇಲ್ತಾ ಇದೆ ಮೇಲೆಯಿಂದ. ಮುಚ್ಚಳ. ಸೊ ಒಬ್ರೊಬ್ರು ಗೀ ರೈಸ್ ಮಾಡೋ ಟೆಕ್ನಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಎಣ್ಣೆ ಹಾಕ್ತಾರೆ, ಸ್ವಲ್ಪ ತುಪ್ಪ ಹಾಕ್ತಾರೆ. ಸೊ ಕೆಲವರು ಹಸಿ ಮೆಣಸು ಕೂಡ ಹಾಕ್ತಾರೆ. ಸೊ ಅದು ಕೂಡ ಇನ್ನು ಅದರ ಒಂದು ಸ್ಪೈಸ್ ಸಿಗುತ್ತೆ. ಬೇರೆ ಇರ್ತದೆ. ಸೊ ಈ ಬಾಸ್ಮತಿ ಎಲ್ಲ ಬೇಗ ಬಂದ್ಬಿಡುತ್ತಲ್ಲ, ಒಳ್ಳೆ ಕುದಿ ಬರ್ತದೆ. ನೀರು ಸಾಕಾಗುತ್ತಾ? ಸಾಕಾಗ್ತದೆ. ಇದು ಲಿಂಬೆ ಹಣ್ಣು ಹಾಕುವ ಸ್ವಲ್ಪ. ಬಾಸ್ಮತಿ ಅಕ್ಕಿ ಆದ್ರೆ ಒಂದು ಜಸ್ಟ್ ಒಂದು 5 minutes ಅಲ್ಲಿ ಬಂದ್ಬಿಡುತ್ತೆ ಅದು. ಅದಕ್ಕೆ ಹೆಚ್ಚು ಒತ್ತುವೇ ಬೇಕು ಅಂತ ಇಲ್ಲ. ಸೊ ಸಿಮ್ಮಲ್ಲಿ ಇಡ್ಲಾ? ಸ್ವಲ್ಪ ಇನ್ನು ಅದೇ ಇದು ಸ್ಟೀಮಲ್ಲಿ ಬೇಯಬೇಕು. ಸೊ ಸಿಮ್ಮಲ್ಲಿ ಬೇಯಬೇಕು. ನೀರು ಆವಿ ಆಗೋವರೆಗೂ ಅಂದರೆ ಸ್ವಲ್ಪ ನೀರಿರೋವರೆಗೂ ಅದನ್ನು ಕುದಿಸ್ಕೊಳ್ಬೇಕು. ಸೊ ಈ ಒಂದು ಗೀ ರೈಸ್ಗೆ ಚಿಕನ್ನು ಸೈ ಹಾಗೆ ಮಟನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಪ್ರಾನ್ಸ್ ಗ್ರೀನ್ ಮಸಾಲ ಅದು ಕೂಡ ಚೆನ್ನಾಗಿ. ಪ್ರಾನ್ಸ್ ಗ್ರೀನ್ ಮಸಾಲ. ಸೊ ಇದು ಹೆಚ್ಚಾಗಿ ನಿಮಗೆ ಚಿಕನ್ ಗ್ರೀನ್ ಮಸಾಲ ಮಾಡಿದ್ರೆ ಹಸ್ಬೆಂಡ್ಗೆ ಪ್ರಾನ್ಸ್ ಮಸಾಲ ಹಾಗೆ ಮಾಡಿ. ಸೂಪರ್. ಸೊ ಮಳೆಗಾಲ ಬಂತು ಅಂತ ಹೇಳಿದ್ರೆ ಕ್ರೇವಿಂಗ್ ಜಾಸ್ತಿ, ತಿನ್ಬೇಕು, ಏನಾದರೂ ತಿಂತಾ ಇರಬೇಕು ಅಂತ ಅನ್ಸುತ್ತೆ. ಈ ಥರ ಏನಾದರೂ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಆಹಾ ಗೀ ರೈಸ್ ಆ್ಯಂಡ್ ಚಿಕನ್ ಗ್ರೀನ್ ಮಸಾಲ ಇದೆಲ್ಲ ಮಾಡೋದು. ಬಾಕಿ ದಿನ ಫಿಶ್ ಸಂಡೇ ಮಾತ್ರ ಇದು. ಓಕೆ, ಸೊ ಇದು ಕರೆಕ್ಟಾಗಿ ಬಂದಿದೆಲ್ಲ ಈಗ. ಆಫ್ ಮಾಡ? ಆಫ್ ಮಾಡಿ, ಸ್ವಲ್ಪ ಮಿಕ್ಸ್ ಮಾಡು. ಸೊ ಒಳ್ಳೆ ಉದುರಾಗಿ ಬಂದಿದೆ ಕರೆಕ್ಟಾಗಿ. ಈಗ ಇದನ್ನು ತೆಗೆದ್ಬಿಡು, ಇದು ಬೇಡ. ಸರಿ ಮಾಡ್ತೇನೆ. ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದ್ರ ಜೊತೆಗೆ ಏನು ಅಂತ ಕೇಳಲ್ಲ, ಯಾಕೆಂದರೆ ಆಲ್ರೆಡಿ ರೆಡಿ ಆಗಿದೆ. ಸೊ ಬಿಸಿ ಬಿಸಿಯಾದಂಥ ಗೀ ರೈಸ್ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಆಗಲೇ ಹೇಳಿದೆ, ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಮಧ್ಯಾಹ್ನದ ಊಟ ತಯಾರಾಗ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ. ಈ ಥರ ಬಿಸಿ ಬಿಸಿ ಗೀ ರೈಸ್, ಅದ್ರ ಜೊತೆಗೆ ಚಿಕನ್ ಗ್ರೀನ್ ಮಸಾಲ ಅಸ್ಸಾಂ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಗೀ ರೈಸ್ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ಆನಂತರ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ಸೇರಿಸಿ ಹುರಿಯಿರಿ. ಬಳಿಕ ಅಕ್ಕಿಯ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಅಕ್ಕಿ ಅರ್ಧ ಬೆಂದ ನಂತರ ನಿಂಬೆ ರಸ ಸೇರಿಸಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಸೇರಿಸಿ. ಈಗ ರುಚಿಕರವಾದ ಘೀ ರೈಸ್ ಚಿಕನ್ ಗ್ರೀನ್ ಮಸಾಲದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಬಿಸಿ ಬಿಸಿ ಘೀ ರೈಸ್ ಆ್ಯಂಡ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಸೊ ವಿಲ್ ಟೇಸ್ಟ್. ತಗೊಳ್ಳಿ ನೀವು ಫಸ್ಟ್, ನೀವು ಟೇಸ್ಟ್ ಮಾಡಿ. ಸೊ ನಾನು ಬರೀ ಫಸ್ಟ್ ಇದ್ರದ್ದು ಟೇಸ್ಟ್ ಹಾಗೆ ನೋಡ್ತೀನಿ ಆ್ಯಂಡ್ ಅದು ಕೂಡ ತಗೊಳ್ಳಿ. ಸೂಪರ್. ತುಪ್ಪ ಫುಲ್ಲಾಗಿ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಫ್ಲೇವರ್, ಹೆಚ್ಚಿಗೆ ಏನೂ ಇಲ್ಲ. ಸ್ವಲ್ಪ ಉಪ್ಪು ಹಾಗೆ ನಿಂಬೆ ರಸ, ಅದರದ್ದೇ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಇನ್ನೂ ಟೇಸ್ಟಿಯಾಗಿರುತ್ತೆ. ತಗೊಳ್ಳಿ ಮೇಡಮ್. ಸೊ ಚಿಕನ್ ಕೂಡ ಕರೆಕ್ಟಾಗಿ ಬೆಂದಿದೆ. awesome taste.
ಬಾರೆ ಬಾ, ಎರಡೂ ಕಾಂಬಿನೇಷನ್ ಒಟ್ಟಿಗೆ ಸೇರಿಕೊಂಡಾಗ ಅಂತೂ ಇನ್ನೂ ಚೆನ್ನಾಗಿದೆ. ಇದು ಆ್ಯಸ್ ಇಟ್ ಈಸ್ ಇದು ಈ ಚಿಕನ್ ಗ್ರೇವಿ ಇದೆಯಲ್ಲ, ಚಿಕನ್ ಗ್ರೀನ್ ಮಸಾಲ ತುಂಬ ಟೇಸ್ಟಿಯಾಗಿದೆ. ಸೊ ನೀವು ಅಷ್ಟು ಲಿಂಬೆ ಹುಳಿ ಹಾಕುವಾಗ ಇದು ಹುಳಿ ಹುಳಿ ತುಂಬ ಅನಿಸುತ್ತೆ ಅಂತ, ಬಟ್ ಒಳ್ಳೆ ಕರೆಕ್ಟಾಗಿ ಬ್ಲೆಂಡಾಗಿ ಬಂದಿದೆ ಗ್ರೀನ್ ಮಸಾಲ. ಈ ಥರ ಯಾವಾಗಲೂ ಮಾಡಬೇಕು ಅಡುಗೆ. ಅಮ್ಮನ್ನೇ ಮಾಡಿಸಿದ್ರೆ ಹೇಗೆ? ಇಷ್ಟೊಳ್ಳೆ ಕೈ ರುಚಿ ಇದೆ ನಿಮ್ಮದು. ತುಂಬ ಚೆನ್ನಾಗಿ ಅಡುಗೆ ಆಗಿದೆ, ವೆರಿ ಟೇಸ್ಟಿ, ಸೂಪರ್. ನನಗಂತೂ ತುಂಬ ಹಿಡಿಸ್ತು. ಸೊ ಹೇಗನ್ನಿಸ್ತು ನಮ್ಮ ಕಿಚನ್ಗೆ ಬಂದು ಫಸ್ಟ್ ಟೈಮ್ ಬಂದಿದ್ದೀರಿ? ತುಂಬ ಖುಷಿ ಆಯಿತು. ತುಂಬ ಹೆದರಿಕೆ ಆಗ್ತಾ ಇತ್ತು, ಏನಾಗ್ತದೆ ಅಂತ. ಓಕೆ, ಸೊ ಸರಿ, ನೆಕ್ಸ್ಟ್ ಟೈಮ್ಗೆ ನಮಗೆ ಬರುವಾಗ ಇನ್ನೇನೆಲ್ಲ ರೆಸಿಪಿ ನೀವು ಮಾಡ್ತೀರಿ, ಎಲ್ಲ ಗುಟ್ಟಿರುವಂಥ ರೆಸಿಪೀಸ್ ಬಂದು ನಮ್ಗೆ ಹೇಳ್ಕೊಡ್ಬೇಕು. ಸರಿ, ಆಯ್ತು. ಪಾಪ ಅಮ್ಮನಿಗೂ ಮಾಡ್ಕೊಡಿ. ಸೊ ನಿಮ್ಮ ಕೈ ರುಚಿ ಅಂತೂ ಸೂಪರ್ ಆಗಿದೆ ಮೇಡಮ್, ವೆರಿ ಟೇಸ್ಟಿ ರೆಸಿಪಿ, ಸತ್ಯವಾಗ್ಲೂ ತುಂಬ ಟೇಸ್ಟಿಯಾಗಿದೆ. ಸೊ ಇದು ಮಾತ್ರ ನಿಮಗೆ ಕೊಡ್ತಾ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಎಲ್ಲ ಅಡುಗೆ ಅಮ್ಮ ಮಾಡ್ತಾರೆ ಅಂತ ಹೇಳಿದ್ರೆ ಅಮ್ಮನಿಗೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಗೇನೆ ನೀವು ಇಷ್ಟೆಲ್ಲ ಒಳ್ಳೆ ರುಚಿಕರವಾದಂಥ ಅಡುಗೆ ಮಾಡುವಾಗ ನಿಮ್ಮನ್ನು ಹೇಗೆ ಖಾಲಿ ಕೈ ಕೇಳಿಸೋದು? ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಮಧ್ಯಾಹ್ನದ ಊಟ ಅಂತೂ ಸೂಪರ್ ಆಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲರ ಅಚ್ಚುಮೆಚ್ಚಿನ ಘೀ ರೈಸ್ ಹಾಗೂ ಚಿಕನ್ ಗ್ರೀನ್ ಮಸಾಲ ತಯಾರಾಗಿದೆ, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.